ಉಡುಪಿ ನಗರದ ಮಹಿಳಾ ಸರ್ಕಾರಿ ಪಿಯು ಕಾಲೇಜಿನ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಲು ಅನುಮತಿ ಕೊಡುವಂತೆ ತರಗತಿಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಹಿಜಾಬ್ ಧರಿಸಲು ಅನುಮತಿ ನೀಡದ ಕಾಲೇಜು ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಸೆಂಬರ್ 27ರಿಂದ 8 ಮಂದಿ ವಿದ್ಯಾರ್ಥಿಗಳು ತರಗತಿಯಿಂದ ಹೊರಗೆ ಉಳಿದಿದ್ದಾರೆ. ಸಮವಸ್ತ್ರವನ್ನು ಪಾಲಿಸುವಂತೆ ಸರ್ಕಾರಿ ಕಾಲೇಜಿನ ಆಡಳಿತ ಮಂಡಳಿಯವರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಪದವಿ ಪೂರ್ವ ಬೋರ್ಡ್ಗೆ ಕೂಡ ಕಾಲೇಜಿನ ಪ್ರಾಂಶುಪಾಲರು ಪತ್ರವನ್ನು ಬರೆದಿದ್ದಾರೆ. ಪಿಯು ಬೋರ್ಡ್ ನಿರ್ದೇಶಕರ ಉತ್ತರಕ್ಕಾಗಿ ಕಾಲೇಜು ಆಡಳಿತ ಮಂಡಳಿ ಕಾಯುತ್ತಿದೆ. Sir, this is our right, sir. Everyone have options to. ಎಲ್ಲರ ಹತ್ರ ಆಪ್ಷನ್ ಇದೆ. ಒಬ್ರು ಅಂದ್ರೆ ನಮ್ಮ ಕಾಲೇಜಲ್ಲಿ 75-76 ಮುಸ್ಲಿಮ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ಅದು ಅವರ ಇಷ್ಟ ಸರ್ ಹಾಕುದು. ಯಾಕಂದ್ರೆ ನಾವು ಎಲ್ಲರಿಗೆ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಕಿ ಅಂತ. ಇದು ನಮ್ಮ ಇಚ್ಛೆ ಸರ್, ಇದು ನಮ್ಮ ರೈಟ್ಸ್. ಅದು ಅವರಿಗೆ ಇರಬೇಕು ಸರ್, ಹಾಕಬೇಕು ಅಂತ. ಯಾಕಂದ್ರೆ ನಾವು ಹಾಕಿದ್ದೇವಲ್ಲ, ನಮಗೆ ನಮ್ಮ ರೈಟ್ಸ್ ಬೇಕು ಸರ್. ಇದಕ್ಕಾಗಿ ನಾವು ಹೇಗೆ ಸಹ ಹೋರಾಡ್ತೇವೆ. ನಾವಂದ್ರೆ ಫಸ್ಟ್ ಪಿ ಯು ಅಲ್ಲಿ ಹಾಕ್ಲಿಕ್ಕೆ ಹೋಗಿದ್ದೇವೆ ಸರ್. ಆಗ ನಮಗೆ ಫೋರ್ಸ್ ಮಾಡಿ ತೆಗಿರಿ ಹೇಳಿದ್ದಕ್ಕೆ ತೆಗೆದಿದ್ದೇವೆ. ಮತ್ತೆ ಸಡನ್ಲಿ ಲಾಕ್ಡೌನ್ಸ್ ಆಯಿತು. ಸೆಕೆಂಡ್ ಇಯರಲ್ಲಿ ನಾವು ಒಮ್ಮೆಗೆ ಹಾಕೋದು ಬೇಡ, ಪ್ರಾಬ್ಲಮ್ ಆಗ್ತದೆ. ನಾವು ಪೇರೆಂಟ್ಸ್ ಥ್ರೂ ಇಂದ ಅವರು ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಲಿ ಅಂತ ಅವರನ್ನು ಕಳಿಸಿ ಮಾತಾಡಿಸಿದ್ದೇವೆ. ಆದರೆ ಸಹ ನಮಗೆ ಅವರು ಇಲ್ಲಿ 2 ದಿನ ವೆಯ್ಟ್ ಮಾಡಿ ಅಂತ ನಮ್ಮನ್ನು ಕಾಯಿಸಿದ್ರು. ನಾವು ಮತ್ತೆ ಸಡನ್ಲಿ ಹಾಕಿದ್ದೇವೆ ಸರ್. ಹಾಕಿ ಆದಮೇಲೆ ನಮಗೆ ಕ್ಲಾಸಿಂದ ಹೊರಗೆ ಹಾಕಿದ್ದಾರೆ. ಅಟೆಂಡೆನ್ಸ್ ಕೊಡ್ತಾ ಇಲ್ಲ, ಕಾಲೇಜಿಗೆ ಬಂದು ಸಹ ಕೊಡ್ತಾ ಇಲ್ಲ.